ಎಲ್ಲರಿಗೂ ನಾನೇ ಕೆಟ್ಟಳೆ. ಹೌದಪ್ಪ, ಕೆಟ್ಟವಳಾದ್ದಕ್ಕೆ ಅಪ್ಪಿಟ್ಟೋರು ಕಷ್ಟಪಟ್ಟು ಕೂಲಿ ನಾಲಿ ಮಾಡಿ ಆಗಳಿಕೆ ಇವ್ರನ್ನೆಲ್ಲ ಸಾಕಿದ್ದು ಕೆಟ್ಟಳಾಪ್ಕೆ. ಮತ್ತೆಂಥದ್ದು ಎಲ್ಲ ಮಾಡ್ರ ಮೇಲೆ ಹೇಳ್ತಾಳ, ಮುತ್ಕೊಡೋಳು ಬಂದಗಳು ತುತ್ಕೊಳ್ಳೋಳು ಬೇಡ ಆದಳು ಅನ್ಕೊಂಡು. ಹಾಗೆ ಈಗ ಅಮ್ಮ ಬೇಡ, ಅಮ್ಮ ಕೆಟ್ಟಳು, ಎಲ್ಲರಿಗೂ ಕೆಟ್ಟಳು. ನನ್ನ ಕೈಕಾಲು ಗಟ್ಟಿ ಇದ್ದಾಗಳ ಇವನ ಫ್ರೆಂಡ್ಸ್ ಎಲ್ಲ ಬರ್ತಿದ್ದರು, 50 ಜನಕ್ಕೆ ಒಟ್ಟಿಗೆ ಅಡುಗೆ ಮಾಡಿ ಹಾಕ್ತಿದ್ದಿದೆ. ಈಗ ನನಗೊಂದು ಪದಾರ್ಥ ಮಾಡಿ ಹಾಕೋಕೆ ಈ ನಮ್ಮನೆ ಮಾಡ್ತಾರೆ. 2 ಕೋಳಿಗಳು ಅವಳೇ ತಿಂದಾಳಲ್ಲ. ಇರಲಿ, ಇವತ್ತೆಲ್ಲ ನಾಳೆ ಅವ್ರವ್ರು ಮಾಡೋದು ಪಾಪ ಅವ್ರವರಿಗೆ ಅದು. ನನಗೇನಿಲ್ಲ, ನನಗೂ ಹೋಪಳಿಗೆ ನನಗೆಂತ ಕಳಿಯಳಿಗೆ, ನನಗೆ ಊರ್ವ ಹೋಗಂತದ್ದು ಕಾಡು ಬಾ ಅಂತದ್ದು ನನಗೇನು ಬೇಕಾಗಿಲ್ಲ. ಬೇಡ, ಕೋಳಿ ಪದಾರ್ಥ ತಿಂದಿರ ಹಾಗೆ ಮಲ್ಕಂತೆ. ಎಂತತ್ತಿಲ್ಲ. ಅಜ್ಜಿ ಸಮ, ಅಜ್ಜಿಗೆ ಅಮ್ಮನ ಥರ ಅಲ್ಲ ಮಂಡಿ. ಅಜ್ಜಿ ಹಳಿಯಳಾರು ಒಂಥರ ಈಗಿನ ಜನ್ರೇಷನಿಗೆ ಕರೆಕ್ಟ್ ಅಪ್ಪಂಗಿದ್ದಾಳು. ಅಜ್ಜಿ ಹತ್ರವೇ ನಾನು ಲವ್ ಸ್ಟೋರಿ ಹೇಳ್ರೆ ಹೆಂಗೆ. ನನಗೆ ಮಿಣುಕು ಹಿಂಗೆ ಮಾತಾಡ್ತಾಳೆ ಅನ್ಕ ನಾನು ಅನ್ಕೊಂಡ್ಲಿಲ್ಲ. ನಂದು ಇಷ್ಟು ಒಳ್ಳೆ ದೋಸ್ತಿಯಾಯಿ, ಇಷ್ಟು ಒಳ್ಳೆ ನಂದು ಬೆಸ್ಟ್ ಫ್ರೆಂಡ್ ಆಗಿ ಅವಳು ನಂಗೆ ಹಿಂಗೆ ಹೇಳ್ದಾಳಲ್ಲ, ನಾನೇ ಸಮ ಇಲ್ಲ ಅಂದಾಳು. ಯಾರಿಗೂ ನಾ ಸಮ ಇಲ್ಲ, ಕಟ್ಕೊಂಡು ಗಣ್ಣೆ ನನ್ನ ಬಿಟ್ಟು ಹೋನಲ್ಲ ನಾ ಸಮ ಇಲ್ಲ ಅನ್ಕೊಂಡು. ಇನ್ನು ಯಾರಿಗೆ ಅಂತ ಹೇಳೋದು ಬೇಕಾಗಿಲ್ಲ. ನಾನೆಲ್ಲರೂ ತೀರ್ಥಯಾತ್ರೆಗೆ ಹೋದೆ, ಒಂದಷ್ಟು ದಿನ ಬತ್ತಿಲ್ಲ. ಹೋದ ವರ್ಷ ಹಿಂಗೆ ಮಾಡ್ಕೊ ಹೋಯ್ದೆ, ಹೋದಳು ಈಗೀಗ ಬಂದದ್ದು ಹೋತೈತ್ಲ. ಮತ್ತೆ ಎಂತಕ್ಕೆ ಊರ ಮನೇಲಿ ಯಾರ ಥರ ಮಾತಾಡುವಂತ ಹೋದಾಗ ಇವರಿಗೆ ಹೇಳೋದು, ಅವ್ರ ಮನೆ ಸುತ್ತತೆ, ಅವ್ರ ಮನೆ ಚಾಡಿ ಮಾತಾಡ್ತೆ ಅಂದು. ಮನೇಲಿ ಟಿ ವಿ ಕಂಡ್ರೆ ಟಿ ವಿ ಕಮ್ಕಾಗ ಇವರಿಗೆ ಅದ್ಕಂತೆ ಇದ್ಕಂತೆ ಹಾಗೆ ಹಿಂಗೆ ಸೌಂಡು ತಲೆನೋವು ಬರ್ತದೆ ನಮಗೆ ಅಂತಾರೆ. ಇಷ್ಟು ಹಳಿಯಳಾಗಿ ನನಗೆ ತಲೆನೋವು ಬತ್ತಿಲ್ಲ, ಕಣ್ಣು ನೋವು ಬತ್ತಿಲ್ಲ ಟಿ ವಿ ಕಂಡ್ರೆ, ಇವರಿಗೆಲ್ಲ ತಲೆನೋವು ಬರ್ತದೆ. ಅಜ್ಜಿ ಎಂತ ಜಾನ್ಸ್ತಿದ್ದೆ ಅಲ್ಲಿ, ನಿನ್ನ ಗಂಡನ ನೆನಪೈತೆ ಹೆಂಗೆ? ಇಲ್ಲ, ಇನ್ನೊಂದು ಗಂಡನ ನೆನಪಾಯಿಲ್ಲ, ಹೊಸದಾಗಿ ಒಂದು ಮದುವೆಯಪ್ಪ ಅನ್ಕೊಂಡಿದ್ದೆ. ಮಾಡಿಸ್ತೀಯಾ? ಅಯ್ಯಪ್ಪ, ಈ ಹಾಳ್ತಿನ ಕಾದಲ್ಲಿ ಅದೊಂದು ಬೇಕಾಯ್ತ ಮರಿತೀನಿ ನಿಂಗೆ ಮಾಡಿಸೋದೆ. ನೀ ಹ್ಞೂ ಅಂತ ಕಾಣು, ನಂದು ನಿಂದು ಒಟ್ಟಿಗೆ ಮದಿ ಎಂತಂತೆ. ತುಳಿತೆ ಈಗ ಬೋಳಿ ಮಗನೆ, ಬೇರೆ ದಿವಸ ಎಲ್ಲ ಮಾತಾಡ್ಸೋಕ್ಕಾಗ್ತಿಲ್ಲ ನಿಮಗೆ. ಈಗ ನನ್ನಷ್ಟಕ್ಕೆ ನಾ ಕೂತ್ಕೊಂಡಿದ್ದೆ ಬಂತೆಂತದ್ದ ಕಯ್ಯ ಅಂತ. ಎಷ್ಟು ದಿನ ಆಯ್ತಾ ನೀನು ನಾನು ಮಾತಾಡಿ? ಮನೇಲಿ ಒಬ್ರು ಹಳಿಯರಿದ್ರು, ಅವರಿಗೂ ಬೇಜಾರತ್ತು, ಅವರಿಗೂ ಒಂದು ಮನಸ್ಸಿರುತ್ತೆ. ನಮ್ಮನ್ನೆಲ್ಲ ಎತ್ತಿ ಸಾಕಿರು ಬೆಳೆಸಿರು, ಎಂತಾರು ನಿಮಗೆ ಯಾರಿಗಾರು ಇದ್ದಿದ್ರೆ ನನ್ನ ಪರಿಸ್ಥಿತಿ ಹಿಂಗಾತಿರ್ಲಿಲ್ಲ. ಜೀಸಸ್ ಅಂತ ಎಂತ ಇಲ್ಲ ಓ ದೇವ್ರೇ ಅಂದೆ. ಪದ್ವಾ, ಇವತ್ತೊಂಚೂರ ಹುಲ್ಕು ಯುಗ್ ಬರ್ಕ್ ಮರೀತಿ ನೀನು. ನಿನ್ನೆ ಒಂದು ಬಾಯಿ ಕತ್ತಿ ಕಣ, ಹಂಗೆ ಕೈ ಮೇಲೆ ಈ ಬೆರಳ ಮೇಲೆ ಹರ್ಕೊಂಡು ಹೋಯ್ತು ಕಣ್ ಮರೀತಿ. ಹುಲ್ಲು ಕುಯ್ಯೋಕ್ಕಾತಿಲ್ಲ, ಅದು ಬಂದು ಇದ್ರ ಮೇಲೆ ಅಡ್ಡ ಹಾಕುತ್ತೆ. ಆತಿಲ್ ಮತ್ತೆ ರಕ್ತ ಬಂದಂಗೆ ಹತ್ತು, ಆ ಗಾಯದ ನೋಡೋಗಿ ಹುಲ್ಲು ಸೇರ್ಕೊಂತದ್ ಕಣ. ಇವತ್ತೊಂದು ಹುಲ್ಲು ಕುಯ್ದುಕೊಡು ಮರೀತಿ. ಬಪ್ಪಿಲಿ ಬೇಗ ಅಜ್ಜಿಗೆ ಕೊಟ್ಟಿಯಾ ತಿಂಡಿ? ಕೊಟ್ಟಿಯಾ ಹೆಂಗೆ? ದೋಸೆ ಮತ್ತು ಚಟ್ನಿ ಮಾಡಿದ್ಯಾ? ಮತ್ತು ಪದಾರ್ಥ ಬರೀ ನೀರುಳ್ಳಿ ಟೊಮೆಟೊ ಹಾಕೋದು ಲಾಯ್ಕತ್ತಿಲ್ಲ. ಇವತ್ತು 6 ಚಿಕನ್ ತಗೊಬತ್ತೆ ಸಾಯಂಕಾಲ ಬಪ್ಪಷ್ಟೊತ್ತಿಗೆ. ಅಡ್ಡಿಲ್ಲಲ್ಲ, ಇವತ್ತು ಮಾಡ್ಲಿಕ್ಕಲ್ಲ. ಅಮ್ಮಂದೊಂದು ಅಂತದ ಕಣೆ, ಬೆಳಿಗ್ಗಿಂದ ಮಾತುಕತೆ ಇಲ್ಲ. ಹೆಂಗ್ಸ ನಿನ್ನೆ ಅಜ್ಜಿ ಮನೆಗೆ ಹೋಗಿ ಬಂದಿತ್ತು, ಯಾರವ್ರ ಮೀನ್ಕತ್ತಿ ಮನೆಗೆ ಹೋಗಿ ಬಂದಿರ. ಅಷ್ಟೊತ್ತಿಂದ ಒಂಥರ ಮಾಡ್ತಾರೆ ಕಣೆ, ಮಾತಿಲ್ಲ ಎಂಥದಿಲ್ಲಪ್ಪ. ಸೊಸತ್ರ ಉಂಡ್ಲು ಇಲ್ಲ ರಾತ್ರಿ. ಇವತ್ತಿಗೆ ಬೆಳಿಗ್ಗೆ ತಿಂಡಿ 2 ಸಲ ಕರ್ದೆ, ತಿಂಡಿ ಬರಲಿಲ್ಲ. ಪ್ಲೇಟಲ್ಲಿ ತಗೊಂಡೋಗಿ ಕೊಟ್ಟರೆ ಬೇಡ ಅಂತಪ್ಪ ಹೆಂಗ್ಸ್. ಎಂಥದ ಮರ ಈ ಮನೇಲಿ ಒಬ್ಬೊಬ್ರಿಗೆ ಒಂದೊಂದ್ಸತಿ ಎಂತ ಆಪ್ತು ಎಂಥದ ನಂಗೆ ಗೊತ್ತಿಲ್ಲ. ನಾನೇ ಹೋಯ್ಕೆ ಅಂತ ತಡಿ, ಎಂಥದ ಜಕ್ಣಿ ಗಿಕ್ಣಿ ಮತ್ತೆ ಬತ್ತೋ ಎಂಥದ್ದು ಮರೀತಿ. ಮರ್ರೆ ಅದೊಂದು ಪಪ್ಪದು ಬೇಡ. ಒಂದೊಂದ್ಸಲ ಬಂದಾಗಳು ಅವ್ರು ಮಾಡೋದು ಕಂಡ್ರೆ ಎಂತ ಈ ಹಳ್ತಿನ ಕಾಲದಲ್ಲಿ ಅವ್ರಿಗೆ ಆದರ್ಸ್ಕೊಂಬಕತ್ತೆ ಮೈ ಮೇಲೆ ಬಂದರೆ. ನಿಮ್ದಂದು ಎಂತ ಮರೆ ನಿಮ್ಮ ಸಂತ ಅಂತಲ್ಲ. ಅಲ್ಲ ಅದಕ್ಕೊಂದು ಆಪದು ಒಪ್ಪದ ಮುಗು ತಂದ್ಕೊಂಡೆ ಇಲ್ಲೇ ಹಂಗಾರೆ. ಅದಕ್ಕೆ ಸಂತಾನಕ್ಕೆ ಎಂತಕ್ಕೆ ಬೈತೆ ಮರೀತಿ. ಅದು ಜಕ್ಣಿ ಅದು ಮೊದಲನೇ ತೀರಿ ಹೋದ್ರೆ ಮತ್ತು ಎಷ್ಟು ಜನರ ಮನೇಲಿ ಹಂಗೆ ಎಲ್ಲ ಇರುತ್ತೆ. ಇವನು ಒಂಚೂರು ಜಾಸ್ತಿ ಆಡೋದು ಅಷ್ಟೇ, ಅದು 2 ಮುದ್ದೆ ಮಾಡ್ತಲ್ಲ ಹಂಗೆ. ಅಮ್ಮ ದೋಸೆ ತಪ್ಪದೇನೆ ನಿಂಗೆ? 2 ದೋಸೆ ತಿನ್ ಮರೀತಿ. ಗಂಟೆ 11 ಹಪ್ಪಕ್ಕೆ ಬಂತು, ಮಧ್ಯಾಹ್ನ ಹಪ್ಪಕ್ಕೆ ಬಂತು. ಎಂತಕ್ಕೆ ತಿಂತಿಲ್ಲ ನಂಬ್ರಲ್ಲ? ಎಂಥದ್ದು ಎಂತಾಯ್ತು? ಹೆಂಡತಿ ಸೆರ್ಗಗೆ ಕೂಕ ಮಾತಾಡಿ ನೀನು. ಅಷ್ಟೇ ಪಕ್ಕ ಏನು ಬಂದಿದ್ರೆ ಇಲ್ಲಿ ಬಂದ್ಕೆಂತೆ ಒಳ್ಳೆ ಹೆಂಡತಿ ಸೆರ್ಗೊಳಗೇ ಇರು. ಪಪ್ಪದ ಬೇಡ ನೀನು ಹೊರಗೆ ಗಂಟು ಹಾಯ್ಕೊಂಡ್ಲಿ ಸೆರ್ಗಿಗಳು. ನಾ ಎಂತ ಕಾರ ಇದ್ನ ನನ್ನ ಮೇಲೆ ಕಣಿ ಕುಸ್ತಿ ತೆಗೋದವ್ರು ಎಷ್ಟೊತ್ತಿಗೂ. ಎಂತ ಮರ್ರೆ ಚಿರಿ ಅವ್ರದ್ದು ಮನೇಲಿ ಐಕಣ್ಕ ಬೇಡ್ದ. ಎಂತ ಅನ್ಕೇನಿ ಅವ್ರದ್ದು ಒಂದು ಸೊಸತ್ರ. ಕಡೆಗೆ ಊಟ ತಿಂಡಿ ಬಿತ್ಕೊಂಡ್ರೆ ನಾವು ಎಲ್ಲಿಗೆ ಹೋಗ್ಬೋದು ಹೇಳಿ? ಹಾಸ್ಪಿಟ್ಲಿಗೆ ಸೇರಿಸ್ಕತ್ತಷ್ಟೇ ಕಡೆಗೆ. ಅಲ್ಲಿ ಯಾರು ಹೊತ್ತೇಳಿದ್ರು ಹಾಸ್ಪಿಟ್ಲ್ ಮನೆಗೆ ಎಂಥರ ತಿಂಬಕ್ಕೆ ಹೇಳಿನಿ ಎತ್ಲಾಗೆ. ಒಂದು ಸಿವಾಳೆ ಎಂಥರ ಕೊಡ್ಕಿದಿತ್ತು. ತಿಂದಿರು ಬೇಡ ಮರ್ರೆ ಅವರು.
ಶಿವಳಾರು ಒಂದು ಕೋಟಿ ನಿಕಂಬ ಇನ್ನೆಂತ ಮಾಡೋದು ಒಂಚೂರು ಶಕ್ತಿ ಯಾರು ಬರಲಿ. ಎಂತ ಗಂಟೆ 11 ಆಯ್ತು ರಾತ್ರಿ ಉಂಡ್ಲ ವಯಸ್ಸಿನಾರು ಇನ್ನೂ ತಿಂಡಿ ಗಿಂಡಿ ತಿನ್ನಲಿಲ್ಲ ಅಂತ ಹೇಳ್ರಿ ಎಂತ ಕತ್ತೆ ಹಳಿಯಾರು. ನಿಂದು ಎಂತ ಹರ್ಮೈಕ ಮರೀತಿ ಎಂಥರ ತಿಂಬಕತ್ತಿಲ್ಲ ಹಂಗಾರೆ ಎಂಥದ ಬೇರೆ ಎಂಥರ ತಿಂಡಿ ಬೇಕಿದ್ದಿತ್ತಾ? ಕಡುಬು ಮಾಡು ಕಾಯ್ಲಿಲ್ಲ ಇವತ್ತು, ಕಡುಬು ಮಾಡಲಿಲ್ಲ, ಇನ್ನು ಗೊಸಿಯೂ ಇಲ್ಲ. ಒಂದು ದಿವಸ ಒಂಚೂರು ಚಟ್ನಿ ಗಿಟ್ನಿ ಹಾಯ್ಕ ತಿನ್ನ, ಎಂತ ಆತಿಲ್ಲ. ಸಾಯಂಕಾಲ ಬಪ್ಪಷ್ಟೊತ್ತಿಗೆ ಕೋಳಿ ತಗೊಬತ್ತೆ, ನಾಟಿ ಕೋಳಿ ತತ್ತೆ ಲೈಕ್ ಮಾಡಿ ಸುಕ್ಕ ಮಾಡುವ. ನಾನು ಎಂಥದ್ದು ಹೇಳ್ಕಂತ ಬಂದ್ರೆ ಇಲ್ಲೇ ಎಂಥದ್ದೋ ಡ್ರಾಮಾ ಆತಿತ್ತು. ಹೋತೆ ಅತ್ಲ ಇದು ಒಪ್ಪು ಕತ್ತಿ ಅಲ್ಲ. ಎಂತ ಕಪ್ಪಯ್ಯ ತಿಂಡಿ ತಿನ್ನಲಿಲ್ಲ ಅಜ್ಜಿ? ಎಂಥದೋ ಮರಯ್ಯ, ಇವಳಿಗೆ ಎಂತ ಆಯ್ತು ಯಾರಿಗೆ ಗೊತ್ತ. ಹೋಟ್ಲಿನ ಎಂಥರ ತಪ್ಪದ? ಹೋಟ್ಲಿದೇನು ಬೇಡ, ಎಲ್ಲಿಂದ ಬೇಡ. ನಂಗೆ ಹಸು ಇಲ್ಲ ಅಷ್ಟೇ. ನಂಗೆ ಎಂಥದ್ದು ಬೇಡ, ನೀವೇ ತೀನಿ. ಈಗ ಎಂಥ ಚೂರು ಪಾರು ಇದ್ದಿದ್ರೆ ನಮ್ಗೇನು ಕೊಡ್ಕೊಂಬಂಗೆ ಆತಿಲ್ಲಲ್ಲ ನಿಮಗೆ. ನಿಮ್ಗೆ ಹೆಚ್ಚಾಗಿ ಉಳಿದಷ್ಟೇ ನಮ್ಗೆ ಕೊಡೋದಲ್ದ. ಬೆಳಗ್ಗೆ ಮುಂಚೆ ಎಂತಾಯ್ತು ಮರಿತೀನಿ ನಿಂದ್ರಾಗ್ಲಿ. ಬೆಳಿಗ್ಗೆ ಶುರು ಮಾಡ್ಕೊಂಡು ಆಯತ್ತಲ್ಲ. ಎಂಥದ್ದು ಮೊದಲ ರೊಟ್ಟಿ ಆಡ್ತೀಯಪ್ಪ. ಒಂದು ಎಂಥರ ಒಂದು ತಿನ್ಕೊಂಡು ಉಣ್ಕೊಂಡು ಖುಷಿಲಿ ಮನೇಲಿ ಓಡಾಡ್ಕೊಂಡು ಇಪ್ಕತ್ತಿಲ್ಲ ಮರಿತೀನಿ ನಿನಗೆ. 2 ದಿನಕ್ಕೂ ಸಿಟ್ಟು ಸ್ಟಡಿ ಮಾಡೋದು ಅಂಥದ್ದು ಎಂತ ಮಾಡಿತ್ತು ನಿನಗೆ? ಎಂತ ನಿಂಗೆ ತಿಮ್ಗೆ ಹಾಕಲಿಲ್ಲ ನಾವು? ಯಾವತ್ತಾರು ನಿಂಗೆ ಎಂಥರ ನಾವು ಇದು ಮಾಡಿದ್ದ ಹೇಳು? ಎಂಥ ಒಂದು ನಮನೆ ಆಡ್ತೆ ಮರಿತೀನಿ ನೀನು. ನಾವೊಂದು ಶುಕ್ರವಾರ ಮಾಡ್ಕೊಂತಾಳವಳು 6 ನಿಂಗೆ ತಿಂಬುದು ಬಿಡುಕತ್ತಿಲ್ಲ ಅಂದ್ಕೊಂಡು ಮಾಡೋದತ್ತು. ಹೌದಾ ಇಲ್ಲ ಹೇಳು? ಒಂದಿನ ಎಂಥದ್ದು ಒಂಚೂರು ಟೊಮೆಟೊ ನೀರುಳ್ಳಿ ಹಾಕ್ತನಕ ಈ ನಮನೆ ಸಿಟ್ಟು ಮಾಡೋದಾ? ಇನ್ನು ಅಮ್ಮ ಮಗನ ಗೌಜ್ ಹತ್ಕೊಂತಂದ್ರೆ ಇದೇನು ಸಾಧಾರಣಕ್ಕೆ ಏನು ಮಗು ಅಂಕ ಅಂತಿಲ್ಲ. ಈ ಹಿಂಸಿಗೂ ಸುಮ್ಮನೆ ಐಕಂಬಕತ್ತಿಲ್ಲ. ಇವ್ರನ್ನ ಎಂತಕ್ಕೆ ಸಿಟ್ಟು ಬರ್ಸ್ಕಿ ಇವರಿಗೆ. ಜಿ ಬನ್ಸ್ ತಂದು ಕೊಡುದಾ? ನಿಂಗೆ ಕೊರ್ಗೊಂಬನ ಅಂಗಡಿ ಬನ್ಸ್ ಅಂದ್ರೆ ಇಷ್ಟ ಅಲ್ಲ, ತಗೋಬತ್ತೆ. ಮತ್ತೆಂತ ನೀರುಳ್ಳಿ ಬಜ್ಜಿ ಬೇಕಾದ್ರೊಟ್ಟಿಗೆ? ಏಯ್ ಒಂದ್ಸಲ ಹೇಳ್ರಿ ಗೊತ್ತಿಲ್ಲ. ನಾ ಎಂಥದ್ದು ಬೇಡ ಅಂದ್ರೆ ಬೇಡ. ನಾ ಎಂಥದ್ದು ತಿಂತಿಲ್ಲ. ನಾ ಹಿಂಗೆ ಸಾಯ್ತೆ. ನಿಮ್ಗೆ ಎಂತಕ್ಕೆ? ನಾ ಎಂಥರು ತಿಂತೆ ಎಂಥರು ಬಿಡ್ತೆ. ನಿಮ್ಗೆ ಬೇರೆ ಹೊತ್ತಿಗೆಲ್ಲ ನಾನು ಮಾತಾಡ್ಸೋಕಾಯ್ತಿದ್ದ. ನೀಗೆ ಎಂತಕ್ಕೆ ಬಂದು ಮಾತಾಡಿಸ್ದೆ? ತೆವಡತ್ಲಾಗೆ ಹೊತ್ತೇ ಇಲ್ಲ ಇಲ್ಲಿಂದ ಬೇವರ್ಸಿ ನಾ ಇಲ್ಲ. ಎಂಥ ಭಾಷೆ ಎಂಥದ್ದು? ಒಂಥರ ಏನು ಹಳೀ ಯಾವುದೋ ಕಾಲ ಶತಮಾನದ ಕಣ ಮಾತಾಡೋದು. ಇಂಥ ಈಗ ಮನೇಲಿ ವಿದ್ಯಾಭ್ಯಾಸ ಇತ್ತು ಎಲ್ಲ ಇತ್ತು, ಒಂಚೂರು ಒಳ್ಳೆ ರೀತಿ ಮಾತಾಡ್ಕೊಂಡು ಇಪ್ಕತ್ತಿಲ್ಲ. ಆ ಕೆಟ್ಟ ಭಾಷೆಯೆಲ್ಲ ಬಿಡುಕತ್ತಿಲ್ಲ. ಇನ್ನೂ ಹಂಗಿಂದೇ ಮಾತು ಎಲ್ಲ ಸೊಂಟದ ಕೆಳಗಿಂದೇ ಮಾತು ನಿಂದು. ನಾ ಹಾಗೆ, ನಾನು ಇಪ್ಪದೇ ಹಾಗೆ. ನಿಮ್ಮನ್ನೆಲ್ಲ ನಾನು ಹಾಗೆ ನಿಮ್ಮನ್ನೆಲ್ಲ ಲೈಕ್ ಮಾಡಿ ಬೆಳೆಸಿನಲ್ದಾ. ನಾ ಮಾತ್ರ ಇಪ್ಪದು ಹಾಗೆ. ನೀವೆಲ್ಲ ಒಳ್ಳೆ ರೀತಿ ಕಲ್ತ್ಕೊಂಡಿರಿ ಕಣ. ಎಲ್ಲ ಚೂರು ಪರು ಓದ್ಕೊಂಡಿರಿ ಅಲ್ಲ. ನಾವೀಗ ಹಿಂಗೆ ಅನ್ಸೋದು ನಿಮಗೆ. ನಮ್ಮನ್ನು ಕಂಡ್ರೆ ಯಾರಿಗೂ ಆತಿಲ್ಲ, ಬೇಕಾಗಿರಲಿಲ್ಲ. ನಾನು ನಿನ್ನ ಅಪ್ಪನ ಕಣ್ಣಂಗೆ ಎಲ್ಲರೂ ದೇಶಾಂತರ ಹೋತೆ. ಹೊಸತಿ ಹೋಯ್ನಲ್ಲ, ಹೋಯ್ ಏಗಳಿಗೆ ಬತ್ತೆ ನಾನು ಅಮ್ಮಂಗೆ ಆಯ್ತು ನಿಮಗೆಲ್ಲ. ಹೌದಲ್ದ? ಈಗ ಮತ್ತೆ ಹೋತೆ. ನಿಮ್ದು ಯಾರು ಸಾವಸ ಬೇಡ ನನಗೆ. ತರ ಸುತ್ಕೋ ತೋಟಕ್ಕೆ ಹೋಯ್ ಒಂದು ಎಳ್ನೀರು ತಗೊಬತ್ತೆ, ಬೇಕಾದ್ರೆ ಕುಡಿ ಇಲ್ದಿರ್ ಬಿಡತ್ಲಾಗ. ನಮ್ಗೊಂದಿದ್ದು ತಪ್ಪುದಲ್ಲ ಮನೇಲಿ ಒಂದಲ್ಲ ಒಂದೇ ಕಿರಿ 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 ಕಿರಿ. ಒಂದೇ ಉಳಿದು ಶುರುವತ್ತು ಇಲ್ದಿರಿ ಉಳಿದು ಶುರುವತ್ತು. ಯಪ್ಪ ದೇವ ಮಾಡ್ತೈಕೋ. ನೀ ದೇಶಾಂತರಕ್ಕೆ ಒಪ್ಪದಲ್ಲ, ನಾನೇ ಮನೆ ಬಿಟ್ಟು ಸೀದಾ ಹೋತೈಕಂತೆ. ನಿಮ್ಗೆ ಯಾರು ಆಗಲಿ ಬೇಡ. ಅಪ್ಪ ಇದಕ್ಕೆ ಇರ್ಕ ನೀನು ಬಿಟ್ಟಿಗೆ ಓಡಿ ಹೊದ್ದು.